ಚೈತ್ರ ಗ್ಯಾಂಗ್ನಿಂದ ಉದ್ಯಮಿಗೆ ಬಿಜೆಪಿ ಟಿಕೆಟ್ ಕೊಡಿಸುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ತೆಗೆದುಕೊಂಡು ವಂಚಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣದ ಪ್ರಮುಖ ಆರೋಪಿ ಧನ್ರಾಜ್ ಎಂಬಾತ ಬೇಲ್ ಮೇಲೆ ಜೈಲಿನಿಂದ ಹೊರಬಂದು ಸಾಕ್ಷಿ ಹೇಳಿದರೆ ಕೊಲೆ ಮಾಡುವುದಾಗಿ ಸಲೂನ್ ಮಾಲೀಕ ರಾಮು ಮೇಲೆ ಹಲ್ಲೆ ಮಾಡಿ ಬೆದರಿಕೆ ಹಾಕಿದ ಘಟನೆ ಚಿಕ್ಕಮಗಳೂರಿನ ಕಡೂರಿನಲ್ಲಿ ಬೆಳಕಿಗೆ ಬಂದಿದೆ. ಟಿಕೆಟ್ ಡೀಲ್ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿದಾರನಾಗಿರುವ ರಾಮಕುಮಾರ ಕೊಲೆಗೆ ಯತ್ನಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸಲೂನ್ ಮಾಲೀಕನಾಗಿರುವ ರಾಮ್ಕುಮಾರ್ ಮೇಲೆ ಚಿಕ್ಕಮಗಳೂರು ಕಡೂರಿನಲ್ಲಿ ದಾಳಿ ನಡೆದಿದೆ ಎಂದು ಆರೋಪಿಸಲಾಗಿದೆ. ಗೋವಿಂದ ಪೂಜಾರಿ ಟಿಕೆಟ್ ವಂಚನೆ ಆರೋಪಿಗಳಿಂದ ಈ ಕೃತ್ಯ ನಡೆದಿದೆ ಎಂದು ಆರೋಪಿಸಲಾಗಿದೆ. ಈ ಪ್ರಕರಣದಲ್ಲಿ ನಕಲಿ ಪ್ರಚಾರಕನನ್ನು ಸೃಷ್ಟಿಸಿದ್ದ ಸಲೂನ್ ಮಾಲೀಕನ ಮೇಲೆ ದಾಳಿಗೆ ಯತ್ನಿಸಲಾಗಿದೆ. ಗೋವಿಂದ ಪೂಜಾರಿ ವಂಚನೆ ಕೇಸ್ನಲ್ಲಿ ರಾಮ್ಕುಮಾರ್ ಪ್ರಮುಖ ಸಾಕ್ಷಿಯಾಗಿದ್ದಾನೆ. ಗಗನ್ ಕಡೂರು ಕಡೆಯವರಿಂದ ದಾಳಿ ನಡೆದಿದೆ ಎಂದು ರಾಮಕುಮಾರ್ ಆರೋಪಿಸಿದ್ದಾರೆ. ಈ ಬಗ್ಗೆ ಮೊದಲಿಗೆ ಕಡೂರು ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ಸರಹದ್ದು ಸಮಸ್ಯೆ ಕಾರಣಕ್ಕಾಗಿ ಬೀರೂರು ಠಾಣೆಗೆ ತೆರಳಿ ದೂರು ನೀಡಲಾಗಿದೆ. ಹಲ್ಲೆ, ಗಾಯ ಬಗ್ಗೆ ವೈದ್ಯಕೀಯ ವರದಿ ಇದ್ದರೂ ಪೊಲೀಸರು ಎಫ್ಐಆರ್ ದಾಖಲಿಸಲಿಲ್ಲ ಎಂದು ರಾಮ್ಕುಮಾರ್ ಆರೋಪಿಸಿದ್ದು, ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಎಸ್ಪಿಗೆ ದೂರು ನೀಡಿದ್ದಾರೆ. ಸರ್, ಧನರಾಜು ಅವ್ರ ಸಂಗಡಿಗರು ಸೋಮವಾರ ಸಂಜೆ ಊಟಕ್ಕೆ ಅಂತ ಹೋಗಿದ್ವಿ. ಹೋಟೆಲ್ಗೆ ಊಟಕ್ಕಂತ ಹೋಗಿದ್ವಿ. ಊಟ ಮಾಡೋ ಟೈಮಲ್ಲಿ ಬಂದು ಸೀದಾ ಏಕಾಬಿಕ್ಕಿ ಹಲ್ಲೆ ಮಾಡಿದರು. ನಾನು, ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಇಬ್ಬರು ಫ್ರೆಂಡ್ಸು 4 ಜನ ಇರ್ಬೇಕಾದ್ರೆ ಬಂದು ಏಕಾಬಿಕ್ಕಿ ಹಲ್ಲೆ ಮಾಡಿ ಹೇಳಿದ್ರು. ನನ್ನಿಂದ ಒಂದು ಭವಿಷ್ಯ ಹಾಳಾಗಿದೆ ಅಂತೇಳಿ ಹೇಳಿ ಹೊಡೆದಿದ್ದು ಅದು. ಮತ್ತು ನಾವು ಅಲ್ಲಿಂದ ಹೋಗಿ ಕಡೂರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ವಿ. ಅಲ್ಲಿ ತೊಗೊಳ್ಳಿಲ್ಲ ಕಂಪ್ಲೇಂಟ್ನ. ಅದು ಬೀರೂರು ವ್ಯಾಪ್ತಿಗೆ ಸೇರುತ್ತೆ, ಬೀರೂರಿಗೆ ಹೋಗಿ ಅಂದರು. ಅಲ್ಲಿಂದ ಬೀರೂರಿಗೆ ಹೋದ್ವಿ. ಬೀರೂರಲ್ಲಿನೂ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ವೇಟ್ ಮಾಡಿದ್ವಿ. ಬೀರೂರಲ್ಲಿ ಅವರು ರೆಸ್ಪಾನ್ಸ್ ಮಾಡಿಲ್ಲ. ನೀವು ಬುಧವಾರ ಬೆಳಿಗ್ಗೆ 10:30ಗೆ ಬನ್ನಿ, ನಿಮಗೆ ಅದೇನೋ ನಾವು ಮಾತಾಡಿ ಅದನ್ನೇನೋ ನಿಮಗೆ ಮುಚ್ಚುರಿಕೆ ಮಾಡಿಕೊಡ್ತೀವಿ ಅಂದರು. ಮತ್ತು ಅವರು ಕಾಲ್ ಮಾಡಿಲ್ಲ, ಮತ್ತು ನಾವು ಕಾಲ್ ಮಾಡ್ಕೋಲ್ಲ. ನಮಗೆ ಮೇಲಾಧಿಕಾರಿಯಿಂದ ಸರ್ ನಮಗೆ ಕೊಲೆ ಎಲ್ಲ ಬೆದರಿಕೆ ಇತ್ತಲ್ವ, ಹಂಗಾಗಿ ನಾವು SP ಆಫೀಸ್ ಜಿಲ್ಲಾಧಿಕಾರಿಗೆ ಬರೋಣ ಅಂತೇಳಿ ನಾವು SP. ಪ್ರಮುಖ ಕಾರಣ ಅಂದರೆ ಅದೇ ಸರ್. ಇವಾಗ ಒಂದು 2 ಸತಿ ಒಂದು ಸತಿ ಎಲ್ಲ ನೋಡ್ಕೊಂಡು ಹೋಗೋದು, ನನಗೆ ರೋಡಲ್ಲೆಲ್ಲ ನನ್ನ ಶಾಪ್ ಹತ್ರ ಹೋಗ್ಕೊಂಡು ಹೋಗೋದು, ಅದೆಲ್ಲ ಮಾಡ್ತಾಯಿದ್ರು. ಆನಂತರ ನಾನು ಅವ್ನ ಭವಿಷ್ಯ ಹಾಳು ಮಾಡಿದ್ದೀನಿ ಅಂತ ಹೇಳಿನಿ. ನಾನು ಸಾಕ್ಷಿ ಹೇಳಿದ್ದೀನಿ. ಈ ಚೈತ್ರ ಕುಂದಾಪುರ ವಿಚಾರದಲ್ಲಿ ನಾನು ಹೇರ್ ಕಟ್ ಮಾಡಿ ವಿಚಾರದಲ್ಲಿ ನಾನು ಹೇಳಿದ್ದೆ ಅಂತೇಳಿ ಅವ್ನ ಭವಿಷ್ಯ ಹಾಳು ಮಾಡಿದ್ದೀನಿ ಅಂತೇಳಿ ಅವ್ನು ನನ್ನೇ ಬಂದು ನನ್ನ ಮೇಲೆ ಹಲ್ಲೆ ಮಾಡಿರೋದು. ಬೆದರಿಕೆ ಹಾಕಿರೋದು ಅಷ್ಟೇ. ಈಗ ಕಂಪ್ಲೇಂಟ್ ಆಗಿದೆ ಸರ್. ಕಂಪ್ಲೇಂಟ್ ತಗೊಳ್ಳಿಲ್ಲ ಅವರು. ಯಾಕಂತೆ ಸರ್, ಅದು ವಿಚಾರ ಕೇಳಿದರೆ ಅವ್ರು ಬರ್ತಾರೆ, ಬುಧವಾರ 10:30ಗೆ ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇವ್ರಲ್ಲಿ ನಮಗೆ ನ್ಯಾಯ ದೊರಕಿಸ್ಕೊಡಲ್ಲ, ಹಂಗೆ ನಾವು ಚಿಕ್ಕಮಗಳೂರಿಗೆ SP ಆಫೀಸಿಗೆ ಬರೋಣ ಅಂತ ಬಂದಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಇವಾಗ FIR ಮಾಡೋಕ್ಕೆ ಕೊಟ್ಟಿದ್ದೀರಿ. ಇನ್ನು ನಿಮಗೆ ಜೀವ ರಕ್ಷಣೆ ಬೇಕು. ಹೌದು ಸರ್, ನಮಗೆ ರಕ್ಷಣೆ ಬೇಕು ಅವರಿಂದ ಅಂತ. ಈ ಸ್ಟಾರ್ಟಿಂಗ್ ಒಳಗೆ ಈಗ ಅವ್ನು ಕೇಳ್ತಿರೋದು ಧನರಾಜ್ ಅಂತೇಳಿ, ನೀವೆಲ್ಲ ಮಾಧ್ಯಮಕ್ಕೆ ನೀವು ಹೇಳ್ಬಿಟ್ಟು ನನ್ನ ಮರ್ಯಾದೆ ತೆಗ್ದೀರಾ ಅಂತೇಳಿ. ಆ್ಯಕ್ಚುಲಿ ಮಾಧ್ಯಮಕ್ಕೆ ಕೇಳಿದ್ದೆ ಅವರೇ ಫಸ್ಟು. ನಮ್ಮ ಅಂಗಡಿ ಎಲ್ಲಿದೆ ಅಂತ ಗೊತ್ತಾ ಸರ್? ಯಾರಿಗೂ ಗೊತ್ತಿಲ್ಲ. ಅವರು ಅರೆಸ್ಟ್ ಆದಮೇಲೆ ಇಂಥ ತಾವು ಗೇರ್ ಕಟ್ಟು ವಿಶ್ವನಾಥನ್ ರೆಡಿ ಮಾಡಿದ್ದು ಯಾರು ಅಂತ ಕೇಳಿದಾಗ ನನ್ನ ಮಗನ ಅಡ್ರೆಸ್ ಕೊಟ್ಟರು ಅವರು. ಅವರೇ ಅಡ್ರೆಸ್ ಕೊಟ್ಟಿದ್ದಕ್ಕೆ ನೀವು ಮೀಡಿಯಾದವರು, ಪೊಲೀಸ್ನವರು ಎಲ್ಲ ಪ್ರತಿಯೊಬ್ಬರು ಅಲ್ಲಿಗೆ ಬಂದಿದ್ದು. ಇಲ್ಲಾಂದ್ರೆ ಯಾರಿಗಾರ ಗೊತ್ತಿತ್ತಾ ಸರ್? ಯಾರಿಗೂ ಗೊತ್ತಿಲ್ಲ. ಹಿಂಗಾಗ್ಬಿಟ್ಟು ನೀನು ಮೀಡಿಯಾದವ್ರಿಗೆಲ್ಲ ಹೇಳಿ ಅದು ಮಾಡಿದ್ಯಾ ಇದು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಭಾಳ ಟಾರ್ಚರ್ ಮಾಡಿದರು. ನಮ್ಮ ಬೀರೂರು ಸಬ್ ಇನ್ಸ್ಪೆಕ್ಟರ್ ಅವರು ದಯವಿಟ್ಟು ಅವ್ರ ಹತ್ರ ನಾವು ಕ್ಷಮೆ ಕೇಳ್ತೀವಿ ಇಲ್ಲಿವರೆಗೂ ಬಂದಿದ್ದಕ್ಕೆ. ಅವರು ನಮ್ಮನ್ನು ಯಾವುದೇ 10 ಗಂಟೆಗೆ ಸರ್ ನೆನ್ನೆ ಬೆಳಿಗ್ಗೆ ಯಾರು ತಿಂಡಿ ಮಾಡಿಲ್ಲ ಸರ್. ನಾವು ಎಲ್ಲ ಅಣ್ಣ ತಮ್ಮಂದ್ರು ಒಂದೇ ಫ್ಯಾಮಿಲಿಯವರು ಅಲ್ಲೇ ಕಾಯ್ತಾ ಇದ್ದೀವಿ. ಎಲ್ಲರೂ ಕೂಡ ಯಾರು ಕೂಡ ನಮ್ಮನ್ನು ಇದು ಮಾಡಲಿಲ್ಲ. 6 ಗಂಟೆಗೆ ಬಂದು ನಮಗೆ ಈ ಥರ ನಾಳೆ ಬರೋಗ್ರಿ, ನಾಳೆ ಬಂದ್ಬಿಟ್ಟು 10 ಗಂಟೆಗೆ ನಿಮಗೆ ಈ ಅವನೊಬ್ಬ ಅಕ್ವಿಸ್ಟ್ ಸರ್. ಅವನು ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾನೆ. ಅವನ್ನ ಒಂದು ಸ್ಟೇಷನ್ಗೆ ಕರೆಸಿಬಿಟ್ಟು ನಮಗೊಂದು ಸಂಧಾನ ಮಾಡೋಕ್ಕಾಗಲಿಲ್ಲ ಅಂತೇಳಿ ನಮ್ಮ ಬಡಪಾಪಿಗಳಿಗೆ ನಮಗೇನು ರಕ್ಷಣೆ ಇದೆ ಸರ್? ಕಡೂರಲ್ಲಿ ರಕ್ಷಣೆನೇ ಇಲ್ಲ ಸರ್. ಅದಕ್ಕೋಸ್ಕರ ನಾವು ದೊಡ್ಡ ಸಾಹೇಬ್ರ ಹತ್ರ SP ಅವ್ರ ಹತ್ರ ಬಂದಿದ್ವಿ. ನಮ್ಮ ರಕ್ಷಣೆ ಕೇಳಿದ್ದೀವಿ ಅಷ್ಟೇ ಸರ್, ನಾವು ಇನ್ನೇನು ಕೇಳಿಲ್ಲ.